ನಗರದ ಪ್ರತಿಷ್ಠಿತ ಸುಲ್ತಾನ್ ಡೈಮಂಡ್ಸ್ ಅಂಡ್ ಗೋಲ್ಡ್ ಸಂಸ್ಥೆಯ ವತಿಯಿಂದ ವಿಶ್ವ ಮಹಿಳಾ ದಿನಾಚರಣೆಯ ಅಂಗವಾಗಿ 5 ಮಹಿಳಾ ಸಾಧಕಿಯರಿಗೆ ಸುಲ್ತಾನ್ ನಾರಿ ಶಕ್ತಿ 2020 ಪ್ರಶಸ್ತಿ ಪ್ರದಾನ ಸಂಸ್ಥೆಯ ಮಳಿಗೆಯಲ್ಲಿ ನಡೆಯಿತು. ಸುಲ್ತಾನ್ ಡೈಮಂಡ್ಸ್ ಅಂಡ್ ಗೋಲ್ಡ್ ಈಗಾಗಲೇ ತನ್ನ ನಗುಮುಖದ ಸೇವೆಯ ಮೂಲಕ ಗ್ರಾಹಕರ ವಿಶ್ವಾಸವನ್ನ ಗಳಿಸಿದ ಸಂಸ್ಥೆ. ಇದೀಗ ಈ ಸಂಸ್ಥೆಯ ವತಿಯಿಂದ ಮಹಿಳಾ ದಿನಾಚರಣೆಯ ಅಂಗವಾಗಿ ಮಹಿಳಾ ಸಾಧಕಿಯರಿಗೆ ಸುಲ್ತಾನ್ ನಾರಿ ಶಕ್ತಿ 2020 ಪ್ರಶಸ್ತಿ ನೀಡಿ ಗೌರವಿಸಿ ಮಾದರಿಯಾಗಿದೆ. ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಕೊಂಡ ಹಸೀನಾ ನೌಫಲ್, ಶೋಭಿತಾ, ಪೂರ್ಣಿಮಾ ಶೆಣೈ ಹಾಗೂ ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಡಾ ಕವಿತಾ ಡಿಸೋಜಾ, ಡಾ ಶಮೀಂ ಹಫೀಜ್ರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಸುಲ್ತಾನ್ ಡೈಮಂಡ್ಸ್ ಅಂಡ್ ಗೋಲ್ಡ್ನ ಅಧ್ಯಕ್ಷ, ಆಡಳಿತ ನಿರ್ದೇಶಕರಾದ ಡಾ ಟಿಎಂ ಅಬ್ದುಲ್ ರವೂಫ್ ರವರ ಪತ್ನಿ ಮೆಹರುನ್ನಿಸಾ ರವೂಫ್ ರವರು ಹಾಗೂ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಟಿಎಂ ಅಬ್ದುಲ್ ರಹೀಂ ರವರ ಪತ್ನಿ ತಹ್ಸೀನ್ ರಹೀಂ ರವರು ಪ್ರಶಸ್ತಿ ಪ್ರದಾನ ಮಾಡಿದರು. ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಡಾ ಕವಿತಾ ಡಿಸೋಜಾ, ಸುಲ್ತಾನ್ ಡೈಮಂಡ್ಸ್ ಅಂಡ್ ಗೋಲ್ಡ್ ನನ್ನನ್ನು ಗುರುತಿಸಿ ಸುಲ್ತಾನ್ ನಾರಿ ಶಕ್ತಿ 2020 ಪ್ರಶಸ್ತಿ ನೀಡಿ ಗೌರವಿಸಿದೆ. ಇದಕ್ಕಾಗಿ ಸಂಸ್ಥೆಗೆ ಧನ್ಯವಾದವನ್ನು ಅರ್ಪಿಸಿದರು. Politician, leader as well as legislator, I want to extend my service to the other field also. I thank you for this award, 2020 Nari Shakti Award, and also I congratulate all the other winners of 2020 Nari Shakti Award. More than that, I congratulate Sultan Gold and Diamond management as well as each and every staff member of this Sultan Gold for their excellent. ಬಳಿಕ ಸಮಾಜ ಸೇವಕಿ ಪೂರ್ಣಿಮಾ ಶೆಣೈ ಮಾತನಾಡಿ, ವಿಶ್ವ ಮಹಿಳಾ ದಿನಾಚರಣೆಯನ್ನ ಕೇವಲ ಮಹಿಳೆಯರ ದಿನವನ್ನಾಗಿ ಮಾತ್ರ ಆಚರಿಸದೆ ಮಹಿಳೆಯ ಹಕ್ಕು ಹಾಗೂ ಸ್ಥಾನಮಾನವನ್ನ ಗೌರವಿಸುವ ದಿನವೆಂದು ಆಚರಿಸ್ತಾ ಇದ್ದೇವೆ. ಸಮಾಜ ಸೇವೆಯ ಮುಖೇನ ತನ್ನನ್ನು ಗುರುತಿಸಿ ಗೌರವಿಸಿದ ಸುಲ್ತಾನ್ ಡೈಮಂಡ್ಸ್ ಅಂಡ್ ಗೋಲ್ಡ್ ಸಂಸ್ಥೆಗೆ ಕೃತಜ್ಞತೆ ಸಲ್ಲಿಸಿದರು. ಸುಲ್ತಾನ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಅಂಡ್ ಗೋಲ್ಡ್ ಅವರು ಇವತ್ತು ಅದನ್ನು ಪ್ರಸ್ತುತಪಡಿಸಿ ನನ್ನನ್ನು ಸಮಾಜ ಸೇವೆ ಮುಖೇನ ನನ್ನನ್ನು ಗುರುತಿಸಿ ನನಗೆ ಈ ಗೌರವವನ್ನು ಕೊಟ್ಟ ಸುಲ್ತಾನ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಇವರ ಓನರ್ ಹಾಗೂ ಇತರರಿಗೂ ನಾನು ತುಂಬ ಕೃತಜ್ಞತೆಯನ್ನು ಸಲ್ಲಿಸಲು ಬಯಸ್ತೇನೆ. ನಾನು ಸಮಾಜ ಸೇವೆಯನ್ನು ಮಾಡೋದು ನನ್ನ ಸ್ವಸಂತೋಷಕ್ಕಾಗಿ ಹಾಗೂ ಅದನ್ನು ನಾನು ಬಾಲ್ಯದಿಂದಲೇ ನನ್ನ 14-15ನೇ ವರ್ಷದಿಂದಲೇ ನಾನು ನನ್ನ ಜನಸೇವೆಯನ್ನು ನನ್ನ ಲೈಫನ್ನೇ ಜನಸೇವೆಗೆ ಅಂತೇಳಿ ಮುಡಿಪಾಗಿಟ್ಟಿದ್ದೆ. ಇದಕ್ಕೆ ನನ್ನ ಮುಖ್ಯ ಪ್ರೇರಣೆ ನನ್ನ ತಾಯಿಯ ಚಿಕ್ಕಪ್ಪರಾದ XMLC. ಒಟ್ಟಿನಲ್ಲಿ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಸುಲ್ತಾನ್ ಡೈಮಂಡ್ಸ್ ಅಂಡ್ ಗೋಲ್ಡ್ ಸಂಸ್ಥೆಯು ಮಹಿಳಾ ಸಾಧಕಿಯರನ್ನ ಗುರುತಿಸಿ ಸುಲ್ತಾನ್ ನಾರಿ ಶಕ್ತಿ 2020 ಪ್ರಶಸ್ತಿ ನೀಡಿ ಗೌರವಿಸಿ ಮಾದರಿಯಾಗಿದೆ. ಶರಸಾಲಿಯಾನ್ V4 News 24/7 ಮಂಗಳೂರು.